ಬೆಂಗಳೂರು ಕಂಬಳದಲ್ಲಿ ಒಂದು ವಿಶೇಷ ಏನು ಕೇಳಿದರೆ, ಈ ವರ್ಷ ಹೊಸದಾಗಿ ರಾಜ್ಯದಲ್ಲಿ ಕಂಬಳ ಆಯೋಜನೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ವಿಭಾಗದ ಕೋಣಗಳು, ಈಗ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೆದಾಗ ನೇಗಿಲು ಕಿರಿಯ ವಿಭಾಗದ ಕೋಣಗಳು ಗದ್ದೆಗಿಳಿದ ನಂತರ ಅವುಗಳಿಗೆ ಚಾನ್ಸ್ ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ಅದು ಚಾನ್ಸ್ ಆಗಿರ್ತದೆ. ಆ ಚಾನ್ಸ್ ಆದ ನಂತರ ಹಗ್ಗ ಕಿರಿಯ ವಿಭಾಗದ ಕೋಣಗಳಿಗೆ ಇಳಿಯೋದಕ್ಕೆ ಅವಕಾಶ ಇರ್ತದೆ. ಆದರೆ ಬೆಂಗಳೂರಿನಲ್ಲಿ ಈ ಸಲ ನಾವು ಏನು ಮಾಡಿದೆ ಅಂತ ಕೇಳಿದರೆ, ಅಂದರೆ ಬೆಂಗಳೂರಿನ ಒಂದಷ್ಟು ಜನ ಕಂಬಳ ನೋಡಲಿಕ್ಕೆ ವೀಕ್ಷಕರು ಬರೋದರಿಂದ ಎಲ್ಲ ವಿಭಾಗದ ಸ್ಪರ್ಧೆಯ ಕೋಣಗಳನ್ನು ಏಕಕಾಲದಲ್ಲಿ, ಅಂದರೆ ನೇಗಿಲು ಕಿರಿಯ, ಹಗ್ಗ ಕಿರಿಯ, ನೇಗಿಲು ಹಿರಿಯ, ಹಗ್ಗ ಹಿರಿಯ, ಅಡ್ಡ ಹಲಗೆ, ಕನ ಹಲಗೆ, ಹೀಗೆ ಒಂದೇ ಒಂದರ ನಂತರ ಒಂದು ಇಳಿಸುವಂಥ ಒಂದು ಯೋಚನೆ ಎಲ್ಲ ಹಾಕ್ಕೊಂಡಿದ್ದೇವೆ. ಹಾಗಾಗಿ ಇದೊಂದು ಈಗ ನಮ್ಮ ಊರಿನಲ್ಲೂ ಕೂಡ, ಈಗ ಕರಾವಳಿ ಜಿಲ್ಲೆಯಲ್ಲಿ ನಮ್ಮ ಕಂಬಳ ಕೂಡ ಅಡವಿ ನಂದಿಕೂರು ಕಂಬಳದ 25ನೇ ವರ್ಷದ ಕಂಬಳಕ್ಕೆ ಎಲ್ಲ ವಿಭಾಗದ ಕೋಣಗಳನ್ನು ಬೆಳಗ್ಗೆನೇ ಇಳಿಸುವಂಥ ಕಾರ್ಯಕ್ರಮ ಆಗಿದೆ. ಇಲ್ಲಿ ವಿಶೇಷತೆ ಏನಂತ ಕೇಳಿದರೆ, ಒಮ್ಮೆ ಬಂದ ಪ್ರೇಕ್ಷಕನಿಗೆ ಈ ಬೆಂಗಳೂರಿನಲ್ಲಿ ಕಂಬಳ ಆಯೋಜನೆ ಹೊಸದಾಗಿ ಆಗಿರೋದ್ರಿಂದ ಅಲ್ಲಿ ಎಲ್ಲ ಕೋಣಗಳನ್ನು ಒಮ್ಮೆ ಕಣ್ಣು ತುಂಬಿಸಿಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ ಅನ್ನೋಂಥ ದೃಷ್ಟಿಕೋನ ಇಟ್ಟುಕೊಂಡು ಈ ಥರ ಬೆಂಗಳೂರು ಕಂಬಳ ಸಮಿತಿಯ ಒಂದು ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ತಗೊಂಡಂಥ ತೀರ್ಮಾನ ಇದು. ಹಾಗಾಗಿ ಅಂದರೆ ಪ್ರತಿ ಸಲ ನಾವು ಇನ್ನೊಂದು ಈ ಕನಹಲಗೆ ವಿಭಾಗದ ಕೋಣಗಳ ಯಜಮಾನರುಗಳಲ್ಲಿ ಒಂದು ವಿನಂತಿ ಮಾಡಿದ್ದೇವೆ. ಅಂದರೆ ಈ ಅವರ ಸ್ಪರ್ಧೆ ನಿಗದಿತ ಸಮಯಕ್ಕೆ ಆಗ್ತದೆ, ಜೊತೆಯಲ್ಲಿ ಮರುದಿನ ಕಂಬಳ ಎಷ್ಟು ಗಂಟೆವರೆಗೆ ಮುಗಿತದೆ ಗೊತ್ತಿಲ್ಲ. ಆ ಮಧ್ಯದಲ್ಲಿ ಆ ಕನೆಹಲಗೆ ನೋಡುವಂಥ ವಿಶೇಷ ಆಸಕ್ತಿ ಉಳ್ಳಂಥ ಪ್ರೇಕ್ಷಕರು ಬರುವುದರಿಂದ ಮರುದಿನ ಕೂಡ ಅವರು ನಮ್ಮೊಂದಿಗೆ ಸಹಕಾರ ಮಾಡಿ ಆ ಕೋಣಗಳನ್ನು ಓಡಿಸುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಮೊದಲೇ ವಿನಂತಿ ಮಾಡಿಕೊಂಡಿದ್ದೇವೆ. ಅಂದರೆ ಒಟ್ಟಂದದಲ್ಲಿ ಹೇಳಬೇಕಾದ್ರೆ ಬೆಂಗಳೂರು ಕಂಬಳ ಅನ್ನೋದು ಅಲ್ಲಿನ ಪ್ರೇಕ್ಷಕರನ್ನ ಒಂದು ಆಕರ್ಷಣೆ ಮಾಡುವಂಥ ಒಂದು ಕ್ರೀಡೆ ಆಗಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಜೊತೆಯಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಮೊದಲೇ ನಾವು ತುಳು ಮತ್ತು ಕನ್ನಡ, ಅಂದರೆ ತುಳು ನಮ್ಮ ಕರಾವಳಿ ಜಿಲ್ಲೆಯ ಭಾಷೆಯೊಂದಿಗೆ ಕನ್ನಡಕ್ಕೆ ವಿಶೇಷವಾದ ಒಂದು ಗೌರವ ಕೊಡುವುದರ ಮುಖಾಂತರ ಎರಡು ಭಾಷೆಯಲ್ಲಿ ಕೂಡ ಒಂದು ವೀಕ್ಷಕ ವಿವರಣೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಜೊತೆಯಲ್ಲಿ ನಮ್ಮ ಹಿರಿಯ ತೀರ್ಪುಗಾರರು ಹೇಳಿದಾಗೆ, ಕಡಂಬರು ಹೇಳಿದಾಗೆ, ಹಿಂದಿ ಬೇಕಾದರೆ ಹಿಂದಿ ಕೂಡ ಉಪಯೋಗ ಮಾಡುವಂಥ ಸಂದರ್ಭಗಳು ಬರಬಹುದು, ಅಥವಾ ಇಂಗ್ಲೀಷ್ ಕಾಮೆಂಟ್ರಿ ಬೇಕು ಅಂತ ಅದಕ್ಕೆ ಕೂಡ ಒಂದು ಸಂದರ್ಭ ಬಂದರೆ ಉಪಯೋಗ ಮಾಡಬಹುದು ಅನ್ನುವಂಥ ದೃಷ್ಟಿಕೋನದಲ್ಲಿ ಕೂಡ ಇದ್ದೇವೆ. ಅಂದರೆ ನಾವು ಹೆಚ್ಚಿನವರು ಈ ಕರಾವಳಿ ಜಿಲ್ಲೆಯವರು ನಮ್ಮ ಊರಿಗೆ ಯಾವುದೇ ಭಾಷೆಯನ್ನು ಬಂದರೂ ಕೂಡ ಅವರೊಂದಿಗೆ ನಾವು ಅಡ್ಜಸ್ಟ್ ಆಗ್ತೇವೆ, ಅವರೊಂದಿಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ತೇವೆ. ಮಲಯಾಳಂ ಇರಲಿ, ತಮಿಳ್ ಇರಲಿ, ತೆಲುಗು ಇರಲಿ, ನಮಗೆ ಬರದೇ ಇದ್ದರೂ ಅವನಿಗೆ ಸ್ಪಂದನ ಆಗುವಂಥ ನಮ್ಮ ವಿಶೇಷ ಗುಣವುಳ್ಳ ಕರಾವಳಿ ಜಿಲ್ಲೆಯ ನಾವು ಇವತ್ತು ನಮ್ಮ ಕಂಬಳ ಆತಂಕದ ಪರಿಸ್ಥಿತಿಯಲ್ಲಿ ಇದ್ದಾಗ ಕೂಡ ಬೆಂಗಳೂರಿನ ಕನ್ನಡಿಗರು ಸೇರಿಕೊಂಡು ಈ ಕಂಬಳ ಉಳಿಸುವಲ್ಲಿ ತುಂಬ ಶ್ರಮಪಟ್ಟಂಥ ನಿದರ್ಶನಗಳು ನಮ್ಮ ಮುಂದಿದೆ. ಹಾಗಾಗಿ ಅವರಿಗೂ ವಿಶೇಷವಾದ ಗೌರವ ಕೊಡುವ ದೃಷ್ಟಿಯಲ್ಲಿ ಕನ್ನಡದಲ್ಲಿ ಕೂಡ ವೀಕ್ಷಕ ವಿವರಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.